ಇವರು ಚಿಂಕ್ರಮೇರ ಬಿನ್ ಐತಮೇರ ಬೆದ್ರೋಡಿ ಮನೆ ಬಜತ್ತೂರು ಗ್ರಾಮ ಪುತ್ತೂರು ತಾಲೂಕು. ಇವರಿಗೆ ಪುತ್ತೂರು ತಾಲೂಕು ತಹಸೀಲ್ದಾರ್ ಕಚೇರಿಯಿಂದ SC ST DR 162 86 ದಿನಾಂಕ 7/6/2019 ಇವರಿಗೆ ಪುತ್ತೂರು ತಾಲೂಕು ತಹಸೀಲ್ದಾರ್ ಕಚೇರಿಯಿಂದ 2.2 ಎಕರೆ ಸಾಗುವಳಿ ಚೀಟಿ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಇವರು ಎಷ್ಟೋ ಸಾರಿ ಕೇಳಿದರೂ ಇವರಿಗೆ ಅಳತೆ ಮಾಡಿಕೊಳ್ಳದ ಕಾರಣ ನಾವು ಅವರಲ್ಲಿ ಎಷ್ಟೋ ಕಾಲದಿಂದ ಅಳತೆ ಮಾಡಿಕೊಡಿ ಎಂದು ಕೇಳಿಕೊಂಡರು. ಯಾವುದೇ ಆಫೀಸರ್ಗಳು ನಮ್ಮನ್ನು ಕಡೆಗಣಿಸಿದ ಕಾರಣ ನಾವು ತಹಸೀಲ್ದಾರಿಗೆ ಮತ್ತು AC ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಯಾವುದೇ ಪ್ರಯೋಜನ ಆಗಲಿಲ್ಲ. ನಂತರ DC ಅವರಿಗೆ ಕೊಟ್ಟಿದ್ದೇವೆ. DC ಅವರು AC ಅವರಿಗೆ ಆದೇಶ ಮಾಡಿದರು. ತಹಸೀಲ್ದಾರಿಗೆ ನೋಡಲಿಕ್ಕೆ AC ಅವರ ಆದೇಶ ಆಯಿತು. ಆದರೂ ತಹಸೀಲ್ದಾರ್ ಬಂದು ಏನಂತ ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಂತರ ನಾವು ಮಾನ್ಯ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟೆವು. ಲೋಕಾಯುಕ್ತದಿಂದ ಒಂದು ದಿನ ಮಂಗಳೂರಿಗೆ ಬಂದಂಥ ಲೋಕಾಯುಕ್ತ ಸಾಹೇಬರು AC ಅವರಿಗೆ ಆದೇಶ ಮಾಡಿದರು. ಆ ಹೊತ್ತಿನಲ್ಲಿ ನಾವು AC ಕೋರ್ಟಿಗೆ ಸಹ ಹಾಕಿದ್ದೆವು. AC ಕೋರ್ಟಿನಲ್ಲಿ ನಮ್ಮ ಪರವಾಗಿ ಆದೇಶ ಬಂದರು. ಇವಾಗ ತಹಸೀಲ್ದಾರರು ಅದಕ್ಕೂ ಸಹ 1 ವರ್ಷ ಆಗ್ತಾ ಬಂತು. ಇನ್ನೂ ಸಹ ಅವರು ಇದರ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ. ನಾವು SC ST ಪಂಗಡದವರ ಆದ ಕಾರಣ ನಮಗೆ ನ್ಯಾಯ ಸಿಕ್ಕಿಲ್ಲ. ಅದರಿಂದಾಗಿ ನಾವು ಇದೇ ಬರುವ 23/3/2026 ಸೋಮವಾರದಂದು ನಮ್ಮ ಜಾಗಕ್ಕೆ ನಾವು ತಂತಿ ಬೇಲಿ ಹಾಕುವುದೆಂಬ ನಿರ್ಧಾರವನ್ನು ಮಾಡಿದ್ದೇವೆ. ತಹಸೀಲ್ದಾರರಿಗೂ ಲಿಖಿತವಾಗಿ ಕೊಟ್ಟಿದ್ದೇವೆ. ಇದಕ್ಕೆ ಇಲ್ಲಿ ಆಗುವಂಥ ಏನಾದರೂ ತೊಂದರೆಗಳು ಉಂಟಾದಲ್ಲಿ ಇದಕ್ಕೆ ನೇರವಾಗಿ ತಹಸೀಲ್ದಾರರು ಕಾರಣರಾಗಿದ್ದಾರೆ ಮತ್ತು ಇಲ್ಲಿನ ಶಾಸಕರು ಹೊಣೆಯಾಗಿದ್ದಾರೆ. ನಮಗೆ ಏನಾದರೂ ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಇವರುಗಳೇ ಕಾರಣರಾಗಿರುತ್ತಾರೆ ಎಂದು ನಾನು ಈ ಪತ್ರಿಕಾ ಮಾಧ್ಯಮಕ್ಕೆ ತಿಳಿಯಪಡಿಸುತ್ತೇನೆ. ಹೌದು, ಶಾಸಕರು ಪುತ್ತೂರು. ಅವರಿಗೂ ಸಹ ನಾವು ಕೊಟ್ಟಾದ ಮೇಲೆ ಇದೇ ಪ್ರತಿಯನ್ನು ಕೊಟ್ಟಾಗ ಅವರು ಹೇಳಿದರು, ನೀವು ಇಲ್ಲಿ ಅವರೇ ನೇರವಣ ಅಂತ ಹಾಕಬಾರ್ದು, ಅದು ನಿಮಗೆ ಬೇಲಿ ಹಾಕಬಾರ್ದು ಅಂತ ಹೇಳಿದ್ದಾರಾ, ಅಲ್ಲ ಅವರನ್ನು ಮನೆ ಕಟ್ಟಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರಾ ಅಂತ ಹೀಗೆಲ್ಲ ಹೇಳಿದ್ದಾರೆ. ನಾವು ಅವರ PA ಅವರು ನಾವು ಅವರಲ್ಲೇ ಕೇಳಬೇಕಾದ್ದು ನಮ್ಮ ಹಕ್ಕಿ ಅಲ್ವಾ, ನಾವು ಕೇಳ್ತಾ ಇದ್ದೇವೆ. ಅವರಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಅದಕ್ಕೆ ಅವ್ರು ನೇರವಣ ಅಂತ ಕೇಳಿದ್ದು. ನಾವು 3 ಸಲ ಬಂದು ಹೋದೆ, ನೋಡು ಅಂತ ಇದೇ ಥರ ಹೇಳಿದ್ರು ಹೊರತು ನಮಗೆ ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ. ಅದು ಇವರಿಗೆಲ್ಲ ಈಗ 9 ಮಂದಿ ಮನೆ ಕಟ್ಟಿಕೊಂಡಿದ್ದಾರೆ. ಅವರಿಗೆ 90 ಮಾಡಿಕೊಟ್ಟಿದ್ದಾರೆ. ಅದು ಮತ್ತು ಮುಸ್ಲಿಂ ದಫನ ಭೂಮಿ ಸಹ ಮಾಡಿದ್ದಾರೆ ಪಂಚಾಯತ್ನವರು. ಇದಕ್ಕೆಲ್ಲ ನೇರ ಇವರು ತಹಸೀಲ್ದಾರು ಹೊಣೆಗಾರರಾಗಿರ್ತಾರೆ. ಅವರಿಗೆ 90 ಹಾಕಿ ಮಾಡಿಕೊಟ್ಟಿದೆ. ನಮ್ಮದು ಮೂಲ ದಾಖಲೆ ನಮ್ಮಲ್ಲಿ ಎಲ್ಲ ಉಂಟು. 9 ಮನೆ ಕಟ್ಟಿದ್ದಾರೆ. ಅಲ್ಲ, ಅದು 90 ಮಾಡಿಕೊಟ್ರೆ ಪಂಚಾಯತ್ನವರು LOC ಕೊಡ್ತಾರೆ. ನಮಗೆ 2.2 ಸ್ವಾಧೀನದಲ್ಲಿ ಇಲ್ಲ. ನಮಗೆ ಒಂದೇ ಗ್ರಾಮದಲ್ಲಿ 2 ಕಡೆ ಜಾಗ ಉಂಟು. ಒಂದು ಇದು ಇವರಿಗೆ ಕೊಟ್ಟದ್ದು ಚಿಂಕ್ರಮೇಲರಿಗೆ, ಮತ್ತೊಂದು ಅವರು ಇವಾಗ ಇರುವುದು ಅವರ ತಂದೆ ಮನೆಯಲ್ಲಿ, ಅಲ್ಲಿ ಹತ್ತಿರ ಅಂದರೆ 1-2-3 ಕಿಲೋಮೀಟರ್. 1 ಎಕರೆ ಚಿಲ್ಲರೆ ಅವರ ವಶದಲ್ಲಿದೆ. ಬಾಕಿ ಜಾಗ ಆಗನೇ ಉಂಟು. ಇಲ್ಲ, ನಮ್ಮಲ್ಲಿನಂತ ಇಲ್ಲ, ಆಗಿನುಂಟು. ಅದಕ್ಕೆ ಬೇಲಿ ಏನಿಲ್ಲ.
ನಾವು ಬೇಲಿ ಹಾಕಲಿಕ್ಕೆ ಅಲ್ಲಿ ಹೋದರೆ ಏನಾಗ್ತದೆ ಅಂದರೆ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ ಅಂತ ನಾವು ಸುಮ್ಮನೆ ಇದ್ದದ್ದು ಇಷ್ಟ ತನಕ. ಇನ್ನು ಅವಳು ಇವರಲ್ಲಿ ಹೇಳಿದ್ರು ಅಲ್ಲಿ ನಿಮ್ಮದು ಮನೆ ಜಾಗ ಉಂಟಂತೆ, ನಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳೋಂಗ ಇಲ್ಲ. ಹೌದು ಸರ್, ನಾವು ನಮಗೆ ವಿದ್ಯೆ ಇಲ್ಲ, ಅವರಿಗೂ ಸಹ ವಿದ್ಯೆ ಅಷ್ಟೇನಿಲ್ಲ. ಅವರು ಹಾಗೇನೆ ಕೇಳ್ತಾ ಬಂದರು, ಬೇರೆ ಕಡೆ ಹೋಗುವಷ್ಟು ಅವರಲ್ಲಿ ಇಲ್ಲ. ನಾವು ಮಾಣಿಯಲ್ಲಿ, ಅವರು ಅದೇ ಬಜತ್ತೂರು ಗ್ರಾಮದಲ್ಲೇ ಇದ್ದಾರೆ. ಇಲ್ಲ, ಅದೊಂದು ಕಡೆ ಬೇರೆ, ಇವಳು ಇವಾಗ ವಾಸ್ತವ್ಯ ಇರೋದು ಒಂದು ಕಡೆ. ಮೊದಲಿಂದಲೇ ಇಲ್ಲ, ರೆಕಾರ್ಡ್ ಮಾತ್ರ ಇರೋದು. ಆದರೂ ನಮ್ಮ SC ಜಾಗದಲ್ಲಿ ಮತ್ತೊಬ್ಬರಿಗೆ ಮಾಡಿಕೊಡುವಂಥ ಮನೆ ಮಾತ್ರ, ಮನೆ ಏನೋ ಬೆತ್ತಲೆ ఇల్లు కట్టను మాకు అవుతుంది అయితే దుమ్ము అక్కడ ఇల్లు కట్టినప్ప బియ్యాన్ని పూత పండుతాయి పండు దాయిదానంట ఇందు ఎంక ఆయన ರೆಕಾರ್ಡ್ అయిన ಜಾಗ ಉಂಟು ಉಲ್ಪಂದು ಎಂಕಲು ಗೊತ್ತಿದ್ದಿ ಅಜ್ಜ ಇಬ್ಬರು ಈಗ ಇಲ್ಲು ಕಟ್ಟಾರೆ ಬಲ್ಲಿ ಪಡ್ತು ಮಾತು ಹೇಳಿ ಪಂತೆ ಅಕ್ಲಿ ಇಲ್ಲು ಕಟ್ಟಿನಾಕ್ಲೇ ಇರ್ತಿಲ್ಲ, ಅಕ್ಲಿ ದಾಖಲೆ ಮಂತು ನಾಕ್ಲೆ ಬುದ್ಧಿ ಕಮ್ಮಿ ದಾಖಲೆ ಪನ್ಪುಣಿದ್ವಿ. ಅದೇ ಸರ್ ದಾಖಲೆ ಗೊತ್ತಿದ್ದ ಬೇಲಿ ಬಾಡಿರ ಬಂಡ ಎಂಕ್ಲೆ ಏತಂದು ಗೊತ್ತಾ ಅಂದ್ರೆ ಬೇಲಿ ನಿಂಚೊಂದು ಬಡ್ಲೆ ಎಂಕ್ಲೆ ಅಳತೆ ಮನ್ಪದ 5 ರೂಪಾಯಿ ಅಳತೆ ಮನ್ಪಾಯ ರಡ್ಸಾರ್ತಿ ಅಳತೆ ಅಂಡ್ ಏಸಿನ ಆದೇಶದ ಪ್ರಕಾರ ಅದು ಬೊಕ್ಕಾರ ದುಮ್ಮದ ಶಾಸಕೀಯರ ಬಂಡದೆಗಳರ 6 ಏಡಿಯಾಳರ್ಗು ಬರಿಪಾದು 6 ರವ ಕಂಜಿ ಅಳತೆ ಮನ್ಪರೆ ಮಂತೀರು ಎಂಕ್ಲೆ ಪ್ರೈವೇಟ್ ಆದಲ್ಲ ಅಳತೆ ಮಂತ ಯಾನೊಂಜಿ ಒಂಜಿ ಹೆಣ್ಣು ಮಾಡಿಸೋಡ್ಕೊಂಡು ಎತ್ತ ಬೇರೆ ಬೈತಂದಲ್ಲೇ ದರ್ಖಾಸ್ DC ಮಣ್ಣ ಜಾಗ. ಹಾಂ ಇತ್ತೆ ಒಟ್ಟು ಐದು 1 ಎಕರೆದಾದ ಜಾಗ ಅಧಿಕಾರ ಮಾಡ್ತದೆ. ಹಾಂ ಐದು 1 ಇಲ್ಲು ಕಟ್ಟಿದೆ. 1 ಇಲ್ಲು ಕಟ್ಟಿದೆ. ಹಾಂ ಕೊಂಚ ಮುಸ್ಲಿಂ ದಫನ ಭೂಮಿ ಇನ್ನೊಂದು ಪಂಚಾಯತ್ ಆಗಲಿ ನಾನು ಪಂಚಾಯತ್ಗಳ ಲೆಟ್ರ್ ಕೊಡ್ತೆ. 1 ಇಲ್ಲ ಮುಸ್ಲಿಂ ಸಮುದಾಯದ ಒರಂಬಾಡು ಒಂಜಿ ರಡ್ಡು ಒಂಜಿ ಪೂಜಾರಿ ಬುಕ್ ಒಂಜಿ ಮುಸ್ಲಿಮ್ಸ್ ಜನ ಮಾರ್ದು ಒಂಜಿ ಗೌಡ್ರೆ ಕೊಡ್ತೀರಿ. ಆ ಜಾಗ ಎನ್ನ ಒಂದು ಗೊತ್ತಾಗ ಕೊಂಚ ಗೊತ್ತಿಚ್ಚಿ ಎಂಕ್ಲ ಮರಣಿ ಅಲತೆ ಪೋನಾಗಲ್ಲ ಆ ಕೊಂಚ ಬಾರಿ ಪೋಯಿ ಒಂದು ಬೈತೀನಿ ಎಂಕ್ಲು ಎಂಚ ಕ್ರಾಯ ಕೊಡ್ತೈತೀನಿ ಅನ್ನೋದು ಐಕೆ ಎಂಕ್ಲದಲ್ಲ ಹೊಣೆ ಆಯ್ತು. ಆಗ್ಲಾಗ PTCL ಆ್ಯಕ್ಟದ ಬಗ್ಗೆ ಆಗ್ಲೇ ಗೊತ್ತಿಜ್ಜ ಹಾಂ ಇಂಚಿನ ಪೂರ ಒಳ್ಳ ನ್ಯಾಯ ಇಜ್ಜ ಅಂದಲಕ್ಕ ಅದು ಗೊತ್ತು ಎಂಕ್ಲು ಬಂದ್ಬಿಡ ಆಯ್ತು. ತಹಸೀಲ್ದಾರ್ ಅವೇ ಇಲ್ಲಿ ಓಳ ನಾನು ಪೂಜಾರತಿ ಅಕ್ಲೆಲ್ಲ ಪುಡಿಯಾರ ಗೊತ್ತಿದ್ದ ಅಕ್ಲೆ ದಾಖಲೆ ಮನ್ಪುಣ ಅಕ್ಲೆ ಗೊತ್ತಿದ್ದ ಅಂದ್ರೆ ಆಯ್ಕೆ ಬತ್ತೀಜಿ ಒಂದು ಕಾಲದ ಕುಟ್ಲಾಡೋರ DC ಆಫೀಸರವರ ಪುಣ ಪೋತೆ ಅಕ್ಕಳ ಪುರ ಬಂಡೆ ಅಕ್ಕಳ ಪುರ ಬುಕ್ಕ ಎಂಕ್ಲೆಗ್ಲ ನೆಟ್ಟಿ ಕೂಲಿ ನಾಲಿಪುರ ಮಂತದೆ ಬೆಂದದೆ ಹೊಡ್ಚ ಅಕ್ಲ ಬೀರಾವಡೆ ಬಾರ್ಲ ಎಂಕ್ಲೆಗ್ಲ ಕೊಡ್ತಲ ಯಾವುದು ಹೆಚ್ಚು ಸರ್ ಎಂಕ್ಲು ಬೇಲಿ ಬಾಡ್ನೆ ಎಂಕ್ಲ ಜಾತಿ ಎಂಕ್ಲು ಬಾಡ್ನೆ ಬೇಲಿ ಬಾಡ್ನೆ ಎಂಕ್ಲೆಗೆ ಸುತ್ತ ಬೇಲಿ ಬಾಡ್ನೆ ಹಾಂ ಅಕ್ಲ ಅಕ್ಲೆಲ್ಲ ಅಕ್ಲ ಲಕ್ಕೊಡ್ದು ಎಂಕ್ಲು ಅಮ್ಮನೆ ಎಂಕ್ಲ ಜಾಗಿ ಕೊಡಲಿ ಅಕ್ಲೆ ಕುಲ್ಲದ ಅಕ್ಲೆ ಅಂಕಲ್ ತಾನೆ ಎತ್ತದ ಅಕ್ಲೆ ಎತ್ತ ಆಫೀಸರ್ ನಕ್ಲೆತ್ತ ಅದು ಬೇಲಿ ಬಾರ್ದೊಳಿ ಅಪ್ಪಗ ಬಡತನ ಆನೆಲ್ಲ ಬಡತನ ಅಪ್ಪ 15 ರೂಪಾಯಿ ಸರ್ ಕೋಳಿ ಆಗ 15 ರೂಪಾಯಿ 4 ಜೋಪು ಇತ್ತು ಆಗಲೇ ವಿದ್ಯಾಭ್ಯಾಸ ಹಂಗೆ ಉಂಟು ಇತ್ತದ ಲೆಕ್ಕ ಗೌರ್ಮೆಂಟ್ ಸರ್ಕಾರ ಇದ್ದುಂಟ ಒಳ್ಳೆ ನಮ್ಮೆಲ್ಲ ಜಾಗ ನಮ್ಮೆಲ್ಲ ಜಾಗ ಹಿರಿಯ ಅವು ಐನ ಕೈತಲ್ಲಿ ಅವೇ ಗ್ರಾಮೋಡು ಒಂಜಿ 2-3 ಕಿಲೋಮೀಟರ್ ಅವಳು ಹಿಡಿಪುಳಿ ಅಂತ ಹಳ್ಳಿ ಅವಳು 4 ಎಕರೆ ಅಕ್ಲ ಆಜಿ ಜನ ಆಯ್ತು ಪಾಲು ಒಂದು 2 ಎಕರೆ ಬೇರೆ DC ಮಣ್ಣ ಜಾಗ ಅದೊಂದು ಸಿಕ್ಕಿದ್ರೆ ಬೇಲಿ ಬಾಡ್ನೆ 23 ತಾರೀಕು ಸರ್ ತಹಸೀಲ್ದಾರ್ ಲೆಟರ್ ಕೊಡ್ತಾನೆ ಅವೇ ಐಕ್ ಕಾಪಿ ತಿಂತಾನೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಎಂಕ್ಲೆ ನೇತ ಮನ ಕಾಪಿ ಅಂತ ಇದು ಸ್ಟೇಷನ್ಗೆಲ್ಲ ಎಲ್ಲ ಕೊಡ್ಬೇಕು
94C 13, 14, 15, 16 ಈ ನೆಟ್ಟೆ ಆಗ್ತಾನೆ ಅಪ್ಪ ಅಬ್ಜೆಕ್ಷನ್ ಮಾಡ್ತಾರೆ ನೀವು ಎಂಕ್ಲ ಆಯ್ತಾ ಬಿದ್ದು ಅಡ್ಮಿಷನ್ ಪಾಡ್ತಿದ್ಜ ಆಂಡ ಆಫೀಸರ್ನಾಗ್ಲಿ ಮನ್ಪುಣ ಗೊತ್ತಿಜ್ಜ ಇತ್ತೆ ಹೆಂಚಿನ ಮನ್ಪುಣಾಗ್ಲಿ ಓವರ್ ಲ್ಯಾಪ್ ಆತನು ಏಸಿನ ಆದೇಶ ಬಾರಿ ಆಗ್ಲಿ ಎಂದು ಕೊಂಡಾಗ ಓವರ್ ಲ್ಯಾಪ್ ಆತನೆ ಎಂಕ್ಲೆಡ್ದು ಹಾಕ್ಬೇಕು ಕೊಂಚ ಬುಕ್ಕೊಂಜಿ ಜಾಸ್ತಿ ಜಾಕೊಂಡು ಅದಕ್ಕೆ ಸಂಪೂರ್ಣ ಆಗ್ಲಿ ಅಲ್ಲಿ ಇಲ್ಲ ಅದು 94C ಪಾರ್ಟ್ನರ್ ಕೇಳ್ಬೇಕು ಅಬ್ಜೆಕ್ಷನ್ ಇತ್ತಲ್ಲ ಆಗಲಿಲ್ಲ ಈಗ ಅಬ್ಜೆಕ್ಷನ್ ಮಾಡ್ತಾರೆ ಗೊತ್ತಿಲ್ಲ ಅಲ್ಲ ಎಂಕ್ಲೆ ಗೊತ್ತಿದ್ದೆ ಸರ್ ತಾನೇದಾಯ್ತಾ ಅದು ಅಪ್ಪ ಇಲ್ಲಿ ಕಟ್ಟ ಗೊತ್ತಾಯ್ತು ಅಲ್ಲಿ ಆ ಬಾಗೋಡು ಬರ್ಪುಣ್ಯ ಎಂಕಲ್ ಕಮ್ಮಿ ಆಂಡ ಎಂಕ್ಲೆ ಗೊತ್ತಿದ್ವಿ ಎಂಕ್ಲೆ ತಪ್ಪೆ ಗೊತ್ತೊಮ್ಮೆ ಆಂಡ ಆಫೀಸರೇ ಗೊತ್ತಿದ್ದೆ ಓವರ್ ಲ್ಯಾಪ್ ಅಂಡ ಆಪುಣ ಸರ್ ಏನ್ ಗೊತ್ತ ಮುಲ್ ಏನಾದ್ರೆ ಅದ್ರಲ್ಲಿ ನಟ್ರೆ ಗಾಡಿಗೆ ಹೋಗಿ ಬಾಕಿದ ಜಾಗೀರ್ನ ಸ್ವಾಧೀನ ಈಚೆ ಎಲ್ಲ ಸ್ವಾಧೀನ ಅನ್ಕೊಳ್ಳಿ ಒಂಜೆ ಕಡೆ ಜಾಗ ತೆಕ್ವರ ಅತಿಕ್ರಮಣ ಅಂದು ಬಾಕಿದ ಜಾಗ ಅಂಚೆ ಖಾಲಿ ಉಂಡ ಈತನಟಕ್ಲ ಬೇಲಿ ಹತ್ತಿಜಿ ಬೇಲಿ ಪಾಡ್ದಿಜಿ ಬೇಲಿ ಪಾಡಿಯರ ಬಂಡ ಆಗ್ಲೇ ಏಕ್ಲೆ ಏತ ನಲತೆ ಮಂತ್ ಬಂದೆ ಎಂಕ್ಲೆ ಇಂಚಂದು ಬೇಲಿ ಹೊಡ್ನೆ ಎಲ್ಲ ಹೆಚ್ಚಿಗಡ ಮೇಂಡ ಏಕ್ಲೆ ಏತ ಸರ್ತಿ ಕೇಂಡ ಅಂಚಿಗ್ಲ ಇಂಚಿಗ್ಲ ಮಧ್ಯಡು ಎಂಕ್ಲ ಮಾರ್ಗ ಬರ್ತನೆ ಮಾರ್ಗ ಮಂಚಿನಾಗ್ಲಿ ಆ ಮಾರ್ಗವನ್ನು ಎಂಕ್ಲ ಅಡ್ಡ ಕಟ್ತಂಡ ಅಕ್ಲೆ ಎಲ್ಲ ಬೈರಚ್ಚಿ ಏರಿಗ್ಲ ಬೈರಚ್ಚಿ ಒಂದು ಸೈಡ್ ಖಾಲಿ ಉಂಟು ಐಕಿದು ಒಂದು ಕುಟ್ಲಿದಲ್ಲ ಇಂಚಿ ಐಕೆ ಪಾಡ್ಬಾಯ್ತು ಎಲ್ಲ ಐಕ್ಲ ಪಾಡ್ಬಾರ್ದು ನೆಕ್ಲ ಒಟ್ಟಿಗೆ ಪಾಡ್ಬಾರ್ದು ಆ ಪಂಡ ಐಕೆ ಅಡೆ ಆಫೀಸರ್ನಾಗ್ಲಿ ಬರೋಡು ಗೊತ್ತಾವಡಾಗ್ಲಿ ವಿಷಯ ಇಂಚಿನ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.